ಮಲ್ಹಾರ್ ನೂರಿಲ್ ಇಸ್ಲಾಮಿ ತಹಿಲಿಮಿ ವಿವಿಧ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಜನವರಿ 2ರಿಂದ 5ರವರೆಗೆ ಅಲ್ ಕಲಾಂ ಮಲ್ಹಾರ್ ಫೆಸ್ಟ್ 2020 ಮಂಜೇಶ್ವರ ಅಲ್ ಬುಖಾರಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದು ನಜೀರ್ ತಳಕಿ ಹೇಳಿದರು. ಅವರು ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಲ್ಹಾರ್ ವೈಸ್ ಚೇರ್ಮನ್ ಸೈಯದ್ ಅಬ್ದುಲ್ ರಹಿಮಾನ್ ಶಹೀರ್ ಅಲ್ ಬುಖಾರಿ ಅವರ ಅಧ್ಯಕ್ಷತೆಯಲ್ಲಿ ಎಸ್ವೈಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಸೈಯದ್ ಅಹಮದ್ ಜಲಾಲುದ್ದೀನ್ ಸಾದಿ ಅಲ್ ಬುಖಾರಿ ಅವರು ನಡೆಸಿಕೊಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಪ್ರಮುಖ ಗಾಯಕ ಯೂಸುಫ್ ಕಾರಕಾಡ್, ಸೈಯದ್ ಮುಸ್ತಫಾ, ಸಿದ್ದಿಕ್ ಮಂಬುರಾಮ್, ಉಮರುಲ್ ಫಾರೂಕ್ ಮದನಿ ಮಚ್ಚಂಪಾಡಿ ಹಾಗೂ ಮತ್ತಿತರರು ಭಾಗವಹಿಸಲಿರುವರು ಎಂದು ಮಾಹಿತಿಯನ್ನ ನೀಡಿದರು. 2020 ಜನವರಿ 2ರಿಂದ 5ರವರೆಗೆ ಮಲ್ಹಾರ್ ಕ್ಯಾಂಪಸ್ನಲ್ಲಿ ಅತಿ ವಿಪುಲವಾಗಿ ನಡೆಯಲಿದೆ. ಅಬ್ದುಲ್ ರಹಮಾನ್ ಶಹೀರ್ ಅಲ್ ಬುಖಾರಿ ಅವರ ಅಧ್ಯಕ್ಷತೆಯಲ್ಲಿ ಎಸ್ವಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಸೈಯದ್ ಅಹಮದ್ ಜಲಾಲುದ್ದೀನ್ ಸಾದಿ ಅಲ್ ಬುಖಾರಿ ಉದ್ಘಾಟನೆ ನೆರವೇರಿಸುವರು. ಸುದ್ದಿಗೋಷ್ಠಿಯಲ್ಲಿ ಸಿದ್ದಿಕ್ ತಳಕಿ, ನಿಜಾಮ್ ಕುಕ್ಕಾಚೆ ಮತ್ತಿತರರು ಉಪಸ್ಥಿತರಿದ್ದರು.